7 ಬೆಟ್ಟಗಳ ಒಡೆಯ, ಕಲಿಯುಗದ ಪರೀಕ್ಷೆಗಳು ಮತ್ತು ತೊಂದರೆಗಳಿಂದ ಮಾನವ ಕುಲವನ್ನ ರಕ್ಷಿಸಲು ಭೂಮಿಯ ಮೇಲೆ ಕಾಣಿಸಿಕೊಂಡ ವೆಂಕಟೇಶ್ವರ, ಭೂಲೋಕದ ವೈಕುಂಠವೆಂದೇ ಪ್ರಸಿದ್ಧವಾದ ಪುಣ್ಯಕ್ಷೇತ್ರ ತಿರುಪತಿ, ವೈಷ್ಣವ ದಿವ್ಯ ಕ್ಷೇತ್ರ. ಈ ಕ್ಷೇತ್ರದಷ್ಟೇ ಕಾರಣಿಕತೆಯನ್ನ ಹೊಂದಿರುವ ದೇವಸ್ಥಾನ ತಿರುಪತಿಯ ತಿರುಮಲ ದೇವಸ್ಥಾನದ ಪಶ್ಚಿಮ ದಿಕ್ಕಿನಲ್ಲಿ ಇರುವುದರಿಂದ ಪಡು ತಿರುಪತಿ ಎಂದೇ ಕರೆಯಲ್ಪಡುವ ಕಾರ್ಕಳ ಶ್ರೀ ವೆಂಕಟರಮಣ ದೇವಸ್ಥಾನ. 6 ಶತಮಾನಗಳ ಇತಿಹಾಸವಿರುವ ಗೌಡ ಸಾರಸ್ವತ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದ ದೇವಳ. ಈ ದೇವಸ್ಥಾನವನ್ನ ಸಂದರ್ಶಿಸಿದರೆ ತಿರುಪತಿಗೆ ಹೋದಷ್ಟೇ ಪುಣ್ಯ. ತಿರುಪತಿ ತಿಮ್ಮಪ್ಪನಿಗೆಂದೇ ಪ್ರತ್ಯೇಕವಾಗಿ ತೆಗೆದಿಡುವ ಕಾಣಿಕೆ ವ್ಯವಸ್ಥೆ. ಈ ಕಾಣಿಕೆಯನ್ನ ಕೆಲವು ವರ್ಷಗಳಿಗೊಮ್ಮೆ ತಿರುಪತಿಗೆ ತೆರಳಿ ಪಾವತಿಗಾಗಿ ನಡೆಯುವ ಯಾತ್ರೆ ರಾಮದಂಡು. ಈ ಯಾತ್ರೆ ಕ್ರಿಸ್ತಶಕ 1537ರಿಂದ ನಿರಂತರವಾಗಿ ಸಾಗಿ ಬಂದ ಇತಿಹಾಸ. ವೈಭವದ ರಥೋತ್ಸವ, ದೀಪೋತ್ಸವ, ಕಾರ್ತಿಕ ಹುಣ್ಣಿಮೆ, ವನಭೋಜನ, ಲಕ್ಷೋಪಲಕ್ಷ ಜನರು ಪಡು ತಿರುಪತಿ ಶ್ರೀನಿವಾಸನ ವೆಂಕಟರಮಣನ ಅನುಗ್ರಹಕ್ಕೆ ಪಾತ್ರರಾಗುತ್ತಾರೆ, ಪುನೀತರಾಗುತ್ತಾರೆ. ದೇವಸ್ಥಾನದ ವೈಭವಕ್ಕೆ ಮೆರುಗು ಕೊಟ್ಟಂತೆ ಕಾರ್ತಿಕ ಮಾಸದ ಕೊನೆಯ ಆದಿತ್ಯವಾರದಂದು ವಿಶ್ವರೂಪ ದರ್ಶನ. ದೇವಸ್ಥಾನದ ಎಲ್ಲ ಪರಿಸರಗಳಲ್ಲಿ ಲಕ್ಷೋಪಲಕ್ಷ ಹಣತೆಗಳನ್ನ ಬೆಳಗಿಸಿ ಬ್ರಾಹ್ಮಿ ಮುಹೂರ್ತದಲ್ಲಿ ನಡೆಯುವ ವಿಶ್ವರೂಪ ದರ್ಶನ ಪೂಜೆ. ಸಾವಿರಾರು ಜನರು ಸರದಿ ಸಾಲಾಗಿ ಬಂದು ದೇವರ ದರ್ಶನವನ್ನ ಮಾಡುವ ಅತ್ಯಂತ ಸುಂದರವಾಗಿರುವ ದೃಶ್ಯ. ನಿನ್ನ ನೋಡಿ ಧನ್ಯನಾದೆನು ಹೇ ಶ್ರೀನಿವಾಸ, ಪಕ್ಷಿ ವಾಹನ ಲಕ್ಷ್ಮೀ ರಮಣ, ಲಕ್ಷವಿಟ್ಟು ನೋಡು ಪಾಂಡವ ಪಕ್ಷ, ನಿನ್ನ ನೋಡಿ ಧನ್ಯನಾದೆನು. ವಿಶ್ವರೂಪ ದರ್ಶನವೆಂದರೆ ವಿಷ್ಣುವಿನ ವಿರಾಟ್ ರೂಪ. ವಿಷ್ಣು ಅಥವಾ ಅವನ ಅವತಾರ ಕೃಷ್ಣನ ಮೂರ್ತಿ ಶಿಲ್ಪೀಯ ರೂಪ ಅಥವಾ ದೇವತಾಭಿವ್ಯಕ್ತಿ. ಅನೇಕ ದೇವತಾಭಿವ್ಯಕ್ತಿಗಳಿವೆ, ಆದರೂ ಅತ್ಯಂತ ಪ್ರಸಿದ್ಧವಾಗಿರುವುದು ಮಹಾಭಾರತದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ತೋರಿಸಿದ ವಿರಾಟ ರೂಪ, ವಿಷ್ಣುವಿನ ಪರಮ ರೂಪ. ಇಡೀ ಬ್ರಹ್ಮಾಂಡವೇ ಅವನಲ್ಲಿ ಒಳಗೊಂಡಿದೆ ಎಂಬುದನ್ನ ತೋರಿಸುವ ವಿಶ್ವರೂಪ. ಇಡೀ ಜಗತ್ತಿನ ಮೂಲವೇ ಅವನು, ಅವನಿಂದಲೇ ಜಗತ್ತು ನಡೆಯುತ್ತಿದೆ. ಆದಿಯೂ ಅವನು, ಅಂತ್ಯವೂ ಅವನು. ಎಲ್ಲರೂ ಭಗವಂತನ ಒಳಗೆ ಇದ್ದಾರೆ. ಎಲ್ಲವೂ ಆತನಿಂದಲೇ ನಡೆಯುತ್ತಿದೆ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲ ಹೇತುರ್ಭೂರ್ಮಾತೆ ಸಂಗೋತ್ವಾ ಕರ್ಮಣಿ. ನಮಗೆ ಅಧಿಕಾರವಿರುವುದು ಕರ್ಮ ಮಾಡುವುದರಲ್ಲಿಯೇ ಹೊರತು ಅದರ ಫಲಗಳಲ್ಲಿ ಎಂದಿಗೂ ಅಲ್ಲ. ಕರ್ಮ ಫಲಕ್ಕೆ ಕಾರಣನಾಗದೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕರ್ಮಗಳನ್ನ ಮಾಡು. ಕರ್ಮದಲ್ಲಿ ಆಸಕ್ತಿ ತ್ಯಜಿಸದೆ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಬುದ್ಧಿಯುಳ್ಳವನಾಗಿ ಯೋಗದಲ್ಲಿ ಸ್ಥಿತನಾಗಿದ್ದು ಸಮತ್ವವನ್ನೇ ಯೋಗವೆನಿಸಿಕೊಂಡು ಕರ್ಮ ಮಾಡು. ಶ್ರೀ ಪರಮಾತ್ಮನೇ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ದೇವರ ಅಪ್ಪಣೆ ಇಲ್ಲದೆ ಅನುಗ್ರಹವಿಲ್ಲದೆ ಏನೂ ನಡೆಯಲು ಸಾಧ್ಯವಿಲ್ಲ. ತೃಣಮಪಿ ನ ಚಲತೆ ತೇನ ವಿನ. ದೇವರ ಒಪ್ಪಿಗೆ ಇಲ್ಲದೆ ಒಂದು ಹುಲ್ಲುಕಡ್ಡಿಯೂ ಚಲಿಸಲಾರದು. ಅವನೇ ನಮಗೆ ರಕ್ಷಕ. ನೀ ಪಾತ್ರಧಾರಿ, ನಾ ಸೂತ್ರಧಾರಿ. ಅರ್ಜುನನ ಮಾನಸಿಕ ತಲ್ಲಣ ಉದ್ವೇಗವನ್ನ ನಿವಾರಿಸಿ ವಿಶ್ವರೂಪ ದರ್ಶನ ನೀಡಿದ ಶ್ರೀ ಪರಮಾತ್ಮ. ಆತನ ತತ್ವಗಳ ಆಧಾರದಲ್ಲಿ ನಿಜ ರೂಪವನ್ನ ನೋಡುವ ಅನುಭವ. ದೀಪಗಳ ಬೆಳಕಲ್ಲಿ ಪರಮಾತ್ಮನ ದರ್ಶನ ಭಾಗ್ಯ.
ಸಾವಿರ ದೀಪಗಳಲ್ಲಿ ಭಗವಂತನ ಸಾನ್ನಿಧ್ಯವನ್ನ ಅರಿತು ಪ್ರತಿ ಹಣತೆಯಲ್ಲೂ ಭಗವಂತನನ್ನ ಕಾಣುತ್ತಾ ಮುಂಜಾನೆಯ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವರ ದರ್ಶನ, ಇದೇ ವಿಶ್ವರೂಪ ದರ್ಶನ. ಯದಾದಿತ್ಯಗತಂ ತೇಜೋ ಜಗದ್ಭಾಸಯತೇಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿ ಮಾಮುಕಂ. ಸೂರ್ಯನಲ್ಲಿರುವ ತೇಜಸ್ಸು ಜಗತ್ತನ್ನೇ ಪ್ರಕಾಶಗೊಳಿಸುತ್ತದೆ. ಸೂರ್ಯ ಚಂದ್ರರಲ್ಲಿರುವ ತೇಜಸ್ಸು, ಅಗ್ನಿಯಲ್ಲಿರುವ ತೇಜ ಎಲ್ಲವೂ ಪರಮಾತ್ಮನದೇ ತೇಜಸ್ಸು. ಬೆಳಗುವ ಹಣತೆಗಳಲ್ಲಿ ಇರುವ ತೇಜಸ್ಸು ಶ್ರೀ ಪರಮಾತ್ಮನದ್ದೇ. ಒಂದೆರಡಲ್ಲ, ಲಕ್ಷೋಪಲಕ್ಷ ಹಣತೆಗಳಲ್ಲಿ ಪ್ರಜ್ವಲಿಸುವ ದೀಪಗಳಲ್ಲಿ ಶ್ರೀನಿವಾಸನನ್ನ ಕಾಣುವ ವಿಶ್ವರೂಪ ದರ್ಶನ. ವೀಕ್ಷಕರೇ, ಕಾರ್ಕಳ ಶ್ರೀ ವೆಂಕಟರಮಣ ದೇವಸ್ಥಾನದ ವಿಶ್ವರೂಪ ದರ್ಶನ ಕಾರ್ತಿಕ ಮಾಸದಲ್ಲೇ ಯಾಕೆ ನಡೆಯುತ್ತದೆ? ಧಾರ್ಮಿಕ ವೈಜ್ಞಾನಿಕ ತಳಹದಿಯಲ್ಲಿ ಪರಿಭಾವಿಸಬೇಕಾಗಿದೆ. ಇದರ ಹಿಂದಿರುವುದು ಅಗ್ನಿ ತತ್ವ ಮತ್ತು ಪ್ರಕೃತಿ ತತ್ವ. ಅಲಂಕಾರ ಪ್ರಿಯ ಶ್ರೀಮನ್ನಾರಾಯಣ, ಆದರೆ ಪರಮಾತ್ಮನನ್ನ ನಿಜ ರೂಪದಲ್ಲಿ ನೋಡುವುದು ಈ ಸಮಯದಲ್ಲಿ ಹಗಲು ಕಡಿಮೆ, ರಾತ್ರಿ ಹೆಚ್ಚು, ಅಂಧಕಾರ ಜಾಸ್ತಿ. ಅಂಧಕಾರದಲ್ಲಿ ಕ್ರಿಮಿಕೀಟಗಳು, ಕೆಟ್ಟ ಶಕ್ತಿಗಳು ಜಾಸ್ತಿ. ಪ್ರಕೃತಿ ತತ್ವದಂತೆ ಕೆಟ್ಟ ಶಕ್ತಿಗಳು ದೂರವಾಗಲಿ, ಕ್ರಿಮಿಕೀಟಗಳ ಬಾಧೆ ಕಡಿಮೆಯಾಗಲೆಂಬ ಉದ್ದೇಶ. ಅಗ್ನಿ ತತ್ವದಂತೆ ಅಂಧಕಾರ ತೊಲಗಲೆಂಬ ಆಶಯ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ. ಸಾಧು ಸತ್ಪುರುಷರನ್ನ ಉದ್ಧಾರ ಮಾಡುವುದು, ದುಷ್ಟರನ್ನ ವಿನಾಶ ಮಾಡುವುದು, ಹಿರಿಯರು ತೋರಿದ ದಾರಿಯಲ್ಲಿ ಮುನ್ನಡೆಯುವುದು. ಭಜಕರೆಲ್ಲರೂ ದೀಪ ಬೆಳಗಿಸಿ ಆ ದೀಪಗಳ ಮೂಲಕ ಬ್ರಾಹ್ಮಿ ಮುಹೂರ್ತದಲ್ಲಿ ಭಗವಂತನ ದರ್ಶನ ಮಾಡುವುದು, ಇದೇ ವಿಶ್ವರೂಪ ದರ್ಶನ. ಮನ ಪ್ರಸಾದ ಸೌಮ್ಯತ್ವಂ ಮೌನಮಾತ್ಮ ವಿನಿಗ್ರಹ. ಭಾವ ಸಂಶುದ್ಧಿರಿತ್ಯೇ ತತ್ತವೋ ಮಾನಸ ಮುಚ್ಯತೆ. ಮನಸ್ಸಿನ ಪ್ರಸನ್ನತೆ, ಶಾಂತ ಭಾವ, ಭಗವಂತನ ಚಿಂತನೆ ಮಾಡುವ ಸ್ವಭಾವ, ಮನದ ನಿಗ್ರಹ, ಅಂತಃಕರಣದ ಭಾವಗಳ ಪವಿತ್ರತೆ. ಈ 5 ಮಾನಸಿಕ ತಪಸಿದ್ಧಿಗಳು ಸರ್ವರಲ್ಲಿ ಸಿದ್ಧಿಸಲೆಂದು ಸಂಪ್ರಾರ್ಥಿಸುತ್ತೇವೆ. ತಪ್ಪುಗಳೆಲ್ಲವ ಒಪ್ಪಿಕೊಳ್ಳಯ್ಯ ಶ್ರೀ ಚಪ್ಪರ ಶ್ರೀನಿವಾಸ. ದೇವ ಶ್ರೀ ಚಪ್ಪರ ಶ್ರೀನಿವಾಸ.